ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೂಕೆಡಿದುಕೊಂಡು ಪೊಸಗೊರದ ಇನ್ನಿತ ಸುದ್ದಿ ಹೊಂಚಿಲು ಶುರುವಂತೊಂದುಲ್ಲ. ಸುದ್ದಿಗೊಂಚಿಲಿಗೆ ಸ್ವಾಗತ. ರಾಜಸ್ಥಾನ ಆರ್ಟ್ಸ್ ಬೊಕ್ಕ ಕ್ರಾಫ್ಟ್ ಸಂಯೋಜನೆಡು ಬೇತೆ ಬೇತೆ ಕರಕುಶಲ ವಸ್ತುಲೆದ ಬೊಕ್ಕ ಕೈಮಗ್ಗದ ಸೀರೆ ಆಭರಣ ಕಲಾಕೃತಿಲೆದ ಮಾಮಲ್ಲ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ರಾಜಸ್ಥಾನಿ ಬೃಹತ್ ಮಾರಾಟ ಮೇಳ ಕುಡ್ಲ ಬನ್ಸ್ ಹಾಸ್ಟೆಲ್ ಸಾಧಿದ ಹೋಟೆಲ್ ವುಡ್ಲ್ಯಾಂಡ್ಸ್ಡ್ ಶುರುವಾದಿದ್ದದು. ಪುಗರ್ತದ ನಟೆ ನಿರ್ದೇಶಕಿ ನಿರ್ಮಾಪಕೆ ತೆಲಿಕೆದ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಶನಿವಾರ ಕಾಂಡೆ ಉದೀಪನ ಮಲ್ತೇರು. ರಾಜಸ್ಥಾನ ಆರ್ಟ್ಸ್ ಬೊಕ್ಕ ಕ್ರಾಫ್ಟ್ ಸಂಯೋಜನೆಡು ದೇಶದ ಬೇತೆ ಬೇತೆ ರಾಜ್ಯದ ಕುಶಲ ಕರ್ಮಿಲು ತಂಕ್ಲು ತಯಾರು ಮಲ್ತಿನ ಕೈಮಗ್ಗದ ಸೀರೆ ಸಿಲ್ಕ್ ಸೀರೆಲು ಆಭರಣಲು ಬೊಕ್ಕ ಕರಕುಶಲ ವಸ್ತುಲೆದ ಮಾಮಲ್ಲ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ರಾಜಸ್ಥಾನಿ ಬೃಹತ್ ಮಾರಾಟ ಮೇಳ ಕುಡ್ಲ ಬನ್ಸ್ ಹಾಸ್ಟೆಲ್ ತಾದಿದ ಹೋಟೆಲ್ ವುಡ್ಲ್ಯಾಂಡ್ಸ್ ಶನಿವಾರದ ಶುರುವಾತಂಡು. ರಾಜಸ್ಥಾನಿ ಬೃಹತ್ ಮಾರಾಟ ಮೇಳನ ಪುಗರ್ತದ ನಟೆ ನಿರ್ದೇಶಕೆ ನಿರ್ಮಾಪಕೆ ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ತುಡರ್ ಬೆಳಗಾದ ಶನಿವಾರ ಕಾಂಡೆ ಉದೀಪನ ಮಲ್ತೇರು. ದೇಶದ ಬೇತೆ ಬೇತೆ ರಾಜ್ಯದ ಕುಶಲ ಕರ್ಮಿಲು ತಂಗ್ಲು ತಯಾರು ಮಲ್ತಿನ ವಸ್ತುಲೇನು ನಮ್ಮ ಕುಡ್ಲಗ ಕಂತದ ರಾಜಸ್ಥಾನಿ ಮಾರಾಟ ಮೇಳಡು ಮಾರಾಟ ಮಲ್ತೊಂದುಲ್ಲೇರು. ನಮ್ಮ ಕರಾವಳಿದ ಜನಕ್ಲು ಅಕ್ಲೆಗ್ ಎಡ್ಡೆ ಬೆಂಬಲ ಕೋರ್ದು ಪ್ರೋತ್ಸಾಹಿಸವಡ್ ಪಂಡದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮಾರಾಟ ಮೇಳಗ ಎಡಬೈಕೇರು. ಬಹಳ ಸಂತೋಷ ಅಂದರೆ ಮನೆಯಲ್ಲಿ ಮಾಡಿದ್ದನ್ನು ಮನೆಯಲ್ಲಿ ಉಳಿಲಿಕ್ಕೆ ಬಿಡುವುದಿಲ್ಲ. ಅವರು ಪಟ್ಟ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಕ್ಕವಾಗಿ ಇಂಥ ವಸ್ತು ಪ್ರದರ್ಶನವನ್ನು ಏರ್ಪಾಟು ಮಾಡಿದ್ದಾರೆ. ಇಲ್ಲಿ ನನಗೆ ಭಾಳ ಖುಷಿ ಆಯಿತು. ನಾನು ಎಲ್ಲ ರಾಜ್ಯಗಳ ವಿವಿಧ ಮಳಿಗೆ ಇದೆ ನೋಡಿ. ಎಲ್ಲರೂ ಬನ್ನಿ, ಮಾತ್ರ ಬರದೇ ಇರಬೇಡಿ, ತಪ್ಪದೇ ಬನ್ನಿ. ಒಂದು ಸಲ ವೀಕ್ಷಿಸಿ, ನೀವು ಪರ್ಚೇಸ್ ಮಾಡದಿದ್ರು ಪರವಾಗಿಲ್ಲ, ಒಂದು ಸಲ ವೀಕ್ಷಿಸಿದರೆ ನಿಮಗೆ ಖಂಡಿತ ನಿಮ್ಮ ಕೈ ಅಲ್ಲಿಗೆ ಹೋಗ್ತದೆ. ಇದು ನಮಗೆ ಬೇಕು ಅಂತ ಒಂದು ಭಾಳ ನನಗೆ ಖುಷಿಯಾಗಿ ನಾನು ಸಾಯಂಕಾಲ ಬರ್ತಾಯಿದ್ದೆ. ಇದು ವಿಶೇಷ. ನಾನು ಸಾಯಂಕಾಲ ಬರ್ತಾಯಿದ್ದೆ ನಮ್ಮ ಮನೆಯವರನ್ನು ಕರ್ಕೊಂಡು. ಹಾಗೆ ಇದೊಂದು ಒಳ್ಳೆಯ ವಿಚಾರ ಕೂಡ, ಒಳ್ಳೆಯ ವಿಷಯ ಕೂಡ. ಅಂದರೆ ಮನೆಯಲ್ಲಿಯೇ ಕೂತು ತಯಾರಿಸಿದ ಹೆಂಗಸರಾಗಲಿ ಗಂಡಸರಾಗಲಿ ಹಿರಿಯರಾಗಲಿ ಮನೆಯಲ್ಲೇ ತಯಾರಿಸಿದಂಥ ಒಂದು ಎಲ್ಲ ವಸ್ತುಗಳು ಎಲ್ಲ ಇದೆ. ಸಾರಿ, ಆಮೇಲೆ ಎಲ್ಲ ಮೆಟೀರಿಯಲ್ಗಳು ಆ ಕಡೆ ಕೇರಳದ್ದು ಕರ್ನಾಟಕದ್ದು ಎಲ್ಲ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದು ನೋಡೋದೇ ಒಂದು ಭಾಗ್ಯ, ನೋಡೋದೇ ಒಂದು ಖುಷಿ. ಎಲ್ಲರೂ ಬನ್ನಿ, ಪ್ರೋತ್ಸಾಹ ಮಾಡಿ. ರಾಜಸ್ಥಾನದ ಈ ವಸ್ತು ಪ್ರದರ್ಶನಕ್ಕೆ ಒಮ್ಮೆ ಭೇಟಿ ಕೊಡಿ, ಎಲ್ಲರೂ ಒಮ್ಮೆ ಭೇಟಿ ಕೊಡಿ, ನಿಮಗೆ ಖುಷಿ ಆಗ್ತದೆ. ಹೋಟೆಲ್ ವುಡ್ಲ್ಯಾಂಡ್ಸ್ ಮಾಲಕರು ವೈ ರಮೇಶ್ ಭಟ್ ಶುಭ ಹಾರೈಸಿರು. ರಾಜಸ್ಥಾನಿ ಮಾರಾಟ ಮೇಳಡು ಬೇತೆ ಬೇತೆ ರಾಜ್ಯದ ಕೈಮಗ್ಗದ ಸೀರೆ ಸಿಲ್ಕ್ ಸೀರೆ ಆಭರಣಲು ಕರಕುಶಲ ವಸ್ತುಲೆದ ಮಲ್ಲ ಸಂಗ್ರಹ ಉಂಡು ಅಂಚಾದ ಇನ್ನದ ಪ್ರದರ್ಶನ ಬೊಕ್ಕ ಮಾರಾಟನ ಅಟಣೆ ಮಲ್ತದ ಪಂಡದ ಮಾರಾಟ ಮೇಳದ ಬಗೆಟ್ ಆಯೋಜಕರು ಪ್ರಮೋದ್ ಸಿಂಗ್ ಪೊಲವುಗೊರಿಯರು.
ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ನೆಲೆ. ಮುಂದೇನು ಕಾಂಗ್ರೆಸ್ ತಕ್ಕಲು ಒಡಕ ಮೂಡಿಸಾಯರ ತಂತ್ರಗಾರಿಕೆ ಮಂತೊಂದುಳ್ಳರ ಪಂಡದು ಬಿಜೆಪಿ ಮುಖಂಡರು ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಬಂಟ್ವಾಲ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ದಕ್ಷಿಣ ಕನ್ನಡ ಪಂಡ ತುಳುನಾಡು ಕರ್ನಾಟಕದ ಹೆಬ್ಬಾಗಿಲು. ಇಂದು ಹಿಂದುತ್ವದ ನೆಲ ಮೂಲು ಕಾಂಗ್ರೆಸ್ ತಕ್ಕಲು ಒಡಕು ಮೂಡಿಸಾಯರ ತೂವೊಂದುಳ್ಳೆರು. 33 ವರ್ಷದ ಈ ಕ್ಷೇತ್ರ ಬಿಜೆಪಿ ಗೆದ್ದದಂಡು ಅಂಚಾದು ಈ ಚುನಾವಣೆ ತುಳುನಾಡದ ಪ್ರತಿಷ್ಠೆ. ರಾಹುಲ್ ಗಾಂಧಿ ಸ್ಪರ್ಧೆ ಮತ್ತೊಂದು ಪುನಃ ವಯನಾಡು ಕ್ಷೇತ್ರ ಎಲ್ಪ ಶೇಕಡದಾತು ಮುಸ್ಲಿಂ ಬಾಹುಲ್ಯದ ಕ್ಷೇತ್ರ. ಅವಳು ಕಾಂಗ್ರೆಸ್ ಒಟ್ಟಿಗೆ ಎಸ್ಡಿಪಿಐ ಮುಸ್ಲಿಂ ಲೀಗ್ ಮಾತಲ ಒಟ್ಟಾದು ಬೆಂಬಲ ಕೊರೊಂದುಲ್ಲೇರು. ಆಂಡಲ ಅವರು ನಾಮಪತ್ರ ಸಲ್ಲಿಸಾವನ ಪೊರ್ತುಡು ಒಂಜಿ ಕಾಂಗ್ರೆಸ್ ಧ್ವಜ ಇಚ್ಚಾಂಡು ಅಂಚಿತ್ತಿನ ಕಾಂಗ್ರೆಸ್ ಮೂಲು ಒಡಕು ರಾಜಕೀಯದ ಮೂಲಕ ಪ್ರಯತ್ನ ಬರೊಂದುಲ್ಲೇರು. ಕಾಂಗ್ರೆಸ್ ಟೂಲ್ ಕಿಟ್ ಪದ್ಮರಾಜ್ ಅರಣಿ ಎದುರುದಿ ಒಂದು ಜಾತಿದ ಮೂಲಕ ಪ್ರಯತ್ನ ಬರೊಂದುಲ್ಲೇರು ಪಂಡದು ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರು ಹರಿಕೃಷ್ಣ ಬಂಟ್ವಾಳ ಸುದ್ದಿಗೋಷ್ಠಿ ತೆರಿಪಾಯಿರು. ಇದು 18ನೇ ಲೋಕಸಭಾ ಚುನಾವಣೆ. ಕಳೆದ 33 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೆ ಇಲ್ಲಿನ ಮತದಾರರು ಬಿಡಲಿಲ್ಲ. ಕಳೆದ 33 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಬಹುಮತದಿಂದ ಗೆಲುವು ಸಾಧಿಸಿ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಆ ಕೆಲಸವನ್ನು ತುಳುನಾಡಿನ ಈ ಮಣ್ಣು, ತುಳುನಾಡಿನ ಹಿಂದೂ ಬಾಂಧವರು ಅಂತ ಒಂದು ಅದ್ಭುತ ಗೆಲುವನ್ನು ತೋರಿಸಿಕೊಟ್ಟಿದ್ದಾರೆ. ಈ 24ರ ಚುನಾವಣೆ ತುಳುನಾಡಿಗೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ, ಒಂದು ಸವಾಲಿನ ಪ್ರಶ್ನೆಯಾಗಿದೆ. ಈಗಾಗಲೇ ತುಳುನಾಡು ಒಂದು ಹಿಂದುತ್ವದ ನೆಲ, ಹಿಂದುತ್ವದ ಒಂದು ಭದ್ರವಾದಂತಹ ಮಣ್ಣು ಅನ್ನುವಂಥದ್ದನ್ನು ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಈ ಒಂದು ಹಿಂದುತ್ವದ ನೆಲವನ್ನು ಯಾವ ರೀತಿ ವಿಭಜಿಸಬಹುದು, ಯಾವ ರೀತಿ ಇದನ್ನು ವಿಂಗಡಿಸಬಹುದು, ಯಾವ ರೀತಿ ಬಿರುಕು ಹುಟ್ಟಿಸಬಹುದು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಹಾಕಿಕೊಂಡಿದೆ. ಅದರ ಹಿನ್ನೆಲೆ ಬಹುದೊಡ್ಡದಿದೆ. ಈ ಬಾರಿ ಯಾವತ್ತೂ ಇಲ್ಲದಂತಹ ಒಂದು ಒಪ್ಪಂದಗಳು ಕಾಂಗ್ರೆಸ್ನ ಜೊತೆ ನಡೆದಿದೆ. ಇದು ರಹಸ್ಯವಾಗಿ ನಡೆದಿದೆ. ರಾಹುಲ್ ಗಾಂಧಿ ಜೊತೆ ಮುಸ್ಲಿಂ ಲೀಗ್ ಮತ್ತು ಎಸ್ಡಿಪಿಐ ನಡೆದಂತ ಒಂದು ಒಪ್ಪಂದ ಏನು ಅಂತ ಕೇಳಿದ್ರೆ, ಇಡೀ ಕರ್ನಾಟಕದ ಹೆಬ್ಬಾಗಿಲಾಗಿರತಕ್ಕಂಥ ತುಳುನಾಡು ಹಿಂದುತ್ವದ ಶಕ್ತಿಯನ್ನ ಕರ್ನಾಟಕ ಎಲ್ಲ ದೇಶಕ್ಕೆ ತೋರಿಸಿದಂಥ ಒಂದು ತುಳುನಾಡು, ಕೋಟಿ ಚೆನ್ನೈರಂಥ ಒಂದು ಅದ್ಭುತ ಶಕ್ತಿಯ ನಾಡು ತುಳುನಾಡು, ಜಾತಿ ಮತ ಭಾಷೆ ಮೀರಿ ನಿಂತಹ ತುಳುನಾಡು, ಹಿಂದುತ್ವದ ಅಲೆ ಇರತಕ್ಕಂಥ ಈ ಜಿಲ್ಲೆಯನ್ನ ಹೊಡೆಯುವ ಒಂದು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹಣೆದಿದೆ. ಅದು ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಎಸ್ಡಿಪಿಐ ನಿಷೇಧಿತ ಪಿಎಫ್ಐ ಸೇರಿ. ಕೇರಳದಲ್ಲಿ ಮಲಪ್ಪುರಂ ಯಾವ ರೀತಿ ಮುಸ್ಲಿಂ ಲೀಗ್ನವರು ಒಂದು ಜಿಲ್ಲೆಯನ್ನ ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ಅಂತ ಒಂದು ಜಿಲ್ಲೆಯನ್ನ ಓಪನ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಆರಿಸಿಕೊಂಡಂತಹ ನೆಲ ಅದು ದಕ್ಷಿಣ ಕನ್ನಡ ತುಳುನಾಡನ್ನ. ಕರ್ನಾಟಕದ ಮಲಪ್ಪುರಂ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ. ಅದಕ್ಕೋಸ್ಕರ ಇಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಇರತಕ್ಕಂತಹ ಬಿಲ್ಲವರನ್ನ ಮೊದಲು ಹೊಡಿಬೇಕು. ಇಲ್ಲಿಯ ಹಿಂದೂ ಬಿಲ್ಲವರು, ಹಿಂದೂ ಬಂಟರು, ಹಿಂದೂ ಮೊಗವೀರರು, ಹಿಂದೂ ಕುಲಾಲರು ಇವರ ಮದುವೆ ಒಂದು ಬಿರುಕುಗಳನ್ನು ಹುಟ್ಟಿಸಬೇಕು. ಆ ಮುಖಾಂತರ ಕರ್ನಾಟಕದಲ್ಲಿ ಮುಸ್ಲಿಂ ತನ್ನ ಪಾದವನ್ನ ಬೆಳೆಸಬೇಕು ಅನ್ನುವಂಥ ಷಡ್ಯಂತ್ರ. ಅದಕ್ಕೊಂದು ನಿಮಗೆ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ.
ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವುದು ಕೇರಳದ ವಯನಾಡಿನಲ್ಲಿ. ಪಯೋನೀರ್ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಅಲ್ಲಿನ ಒಂದು ರಹಸ್ಯವನ್ನು ಬಿಡುಗಡೆ ಮಾಡಿದೆ. ಅದು ಏನು ರಹಸ್ಯ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿಗೆ ಮುಸ್ಲಿಂ ಲೀಗ್ ಸಪೋರ್ಟ್ ಮಾಡಬೇಕು ಅಂತಾದರೆ ನಮ್ಮ 2 ವಿಚಾರಗಳನ್ನು ಒಪ್ಪಬೇಕು. ಒಂದು, ವಯನಾಡಿನಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಫ್ಲಾಗ್ ಅನ್ನ ಹಾರಿಸಬಾರದು. ಚಿಹ್ನೆಯನ್ನು ನಿಮ್ಮ ಕಿಸೆಯಲ್ಲಿ ಇಟ್ಕೊಳ್ಳಿ, ಹೊರತು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಾಂಗ್ರೆಸ್ನ ಯಾವ ಚಿಹ್ನೆಗಳು ಯಾವ ಧ್ವಜಗಳು ಹಾರಬಾರದು. ಮುಖ್ಯಮಂತ್ರಿ ಆದಂತ ಕೇರಳದ ಪಿನರಾಯ್ ಕಾಂಗ್ರೆಸ್ಸಿಗೆ ಒಂದು ಪ್ರಶ್ನೆ ಎತ್ತಿದ್ದಾರೆ. ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗತಕ್ಕಂತಹ ಒಬ್ಬ ನಾಯಕ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವಂತ ವಯನಾಡಿನಲ್ಲಿ ನಾಮಪತ್ರ ಸಲ್ಲಿಸುವ ಕಾಲಘಟ್ಟದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಫ್ಲಾಗ್ ಹಾರದಿಲ್ಲ, ಯಾಕೆ? ಉದ್ದೇಶ ಏನು? ಅದರ ರಹಸ್ಯ ಏನು ಅನ್ನುವುದನ್ನು ಪಿಣರಾಯಿ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಪತ್ರಿಕೆಗಳು ಬಿಡುಗಡೆ ಮಾಡಿದೆ. ರಾಹುಲ್ ಗಾಂಧಿ ನಾಟ್ ಟು ಯೂಸ್ ಕಾಂಗ್ರೆಸ್ ಫ್ಲಾಗ್ ಇನ್ ವಯನಾಡ್. ರಾಹುಲ್ ಗಾಂಧಿ ನಾಟ್ ಟು ಯೂಸ್ ಕಾಂಗ್ರೆಸ್ ಫ್ಲಾಗ್ ಇನ್ ವಯನಾಡ್. ಇದು ಈ ದೇಶವನ್ನ 60 ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ಕಾಂಗ್ರೆಸ್ಸಿಗೆ ಈ ದೇಶದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಪಕ್ಷದ ಧ್ವಜವನ್ನ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಕಾಲಘಟ್ಟದಲ್ಲಿ ಹಾರಿಸಬಾರು ಅನ್ನುವಂಥ ಮುಸ್ಲಿಂ ಲೀಗಿನ ಒಂದು ದಮ್ಮಿಗೆ ರಾಹುಲ್ ಗಾಂಧಿ ಬಾಲ ಮಡಚಿ ಕೂತ್ಕೊಂಡಿದ್ದಾರೆ. ಆಯ್ತು ಅಂತ ಕೂತ್ಕೊಂಡಿದ್ದಾರೆ, ಗೆಲ್ಲಬೇಕು. ಯಾಕೆ? ಉತ್ತರ ಭಾರತದ ಯಾವುದೇ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಗೆ ಗೆಲ್ಲುವಂತ ಅವಕಾಶನೇ ಇಲ್ಲ. ಅಲ್ಲಿ ಅಮೇಥಿಯಲ್ಲಿ ಓಡಿ ಬಂದಂತಹ ರಾಹುಲ್ ಕರ್ನಾಟಕದಲ್ಲಿ ಕೂಡ ನಿಲ್ಲುವಷ್ಟು ಧೈರ್ಯ ಇಲ್ಲ. ಸುಮಾರು 70% ಮುಸ್ಲಿಂ ಮತದಾರರು ಇರತಕ್ಕಂತಹ ವಯನಾಡಿನಲ್ಲಿ ನನ್ನ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣ ನಿಂತಿದ್ದಾರೆ. ಆದರೆ ಅದರ ಜೊತೆ ಅವರೊಟ್ಟಿಗೆ ಒಪ್ಪಂದ, ನಾನು ಕಾಂಗ್ರೆಸ್ ಧ್ವಜ ಹಾರೋದಿಲ್ಲ. ಅದಕ್ಕೆ ಅಲ್ಲಿಯ ಕೇರಳ ಪ್ರದೇಶ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಅಧ್ಯಕ್ಷರು ಎಂ ಹಸನ್ ಅವರ ಹತ್ರ ಪ್ರಶ್ನೆ ಕೇಳ್ತಾರೆ, ನೀವು ಫ್ಲಾಗ್ ಯಾಕೆ ಹಾಕಬಾರದು ಅಂತ ನಿಮಗೆ ಏನಾದರೂ ಆದೇಶ ಇದೆಯಾ? ಹೌದು ಅಂತ ಒಪ್ಕೊಳ್ತಾರೆ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಹೌದು, ನಮಗೆ ಫ್ಲಾಗ್ ಹಾರಿಸಬಾರ್ದು, ಆದರೆ ನಮ್ಮ ಚಿಹ್ನೆಯನ್ನು ನಾವು ಇಟ್ಕೊಂಡು ಕಿಸೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅವ್ರು ಹೇಳ್ತಾರೆ, we will not use the party flag during election campaigning at Wayanad, but we will use the emblem of the party. I am not able to explain more than this, said Hassan. ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಉಸ್ತುವಾರಿ ನಿತಿನ್ ಕುಮಾರ್, ಜಿಲ್ಲಾ ಬಿಜೆಪಿ ವಕ್ತಾರರು ರಾಜ್ಗೋಪಾಲ್ ರೈ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಭೂ ನ್ಯಾಯ ಮಂಡಳಿ, ಉಳುವವನೇ ಭೂಮಿಯೊಡೆಯ, ಸಾಲಮೇಳ, ಬ್ಯಾಂಕ್ ರಾಷ್ಟ್ರೀಕರಣ, ಕುಡ್ಲಗ್ ಎನ್ಎಂಪಿಟಿ ವಿಮಾನ ನಿಲ್ದಾಣ ವೈದಿನಿ ಕಾಂಗ್ರೆಸ್ ಅವಧಿಡು ಆಂಡ ಮುಂದಿನ ಮಾತ ಮಾರಾಟ ಮಲ್ತಿನ ಮೋದಿ ಇತ್ತ ರೈಲ್ವೆ ಇಲಾಖೆನ ಧನಿಕ್ನಕ್ಲೆಗ್ ಮಾರಾಟ ಮನ್ಪುಣ ಹುನ್ನಾರ ಮಂತೊಂದುಲ್ಲೆರು ಪಂಡದು ಮೂಡ ಅಧ್ಯಕ್ಷರು ಸದಾಶಿವಳ್ಳಾಲ್ ಟೀಕಿಸಾದರು. ಕುಡ್ಲಡು ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಮೂಡಾದ ಅಧ್ಯಕ್ಷರು ಸದಾಶಿವಳ್ಳಾಲ್ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸಾವ ಪಂಡದು ಮೋದಿ ಕೊಡ್ತಿತ್ತಿನ ಪ್ರಕಾರ 10 ವರ್ಷಲಿಡು 20 ಕೋಟಿ ಉದ್ಯೋಗ ಸೃಷ್ಟಿಯಾವಡಿತ್ತನು. ಕುಡ್ಲದ ವಿಮಾನ ನಿಲ್ದಾಣ ಅದಾನಿಗೆ ಪೋಯಿನರ್ದಾತ್ರ ಸ್ಥಳೀಯರು ಬೇಳಕಲೆ ಅಂದಿರು. ಬಡವೇರು 10 ರೂಪಾಯಿ ಸಾಲ ಬಾಕಿದಿಂದ ಬ್ಯಾಂಕ್ ದಕ್ಲು ಇಲ್ಲ ಬಾಕಿಲಿಗೆ ಪೋಪೇರು. ಆಂಡ ಮೋದಿ ಶ್ರೀಮಂತರೇನ ಸಾಲ ಮನ್ನಾ ಮಲ್ತದೇರು ಪಂಡದು ಆಕ್ರೋಶ ತೋಚಾಯರು. ದೇಶಡು ಕಾಂಗ್ರೆಸ್ ಆಡಳಿತಕ್ಕೆ ಬತ್ತಂಡ ಕೊರೋನಾ ಗ್ಯಾರಂಟಿಲು ಜಾರಿ ಆಪ್ನಿಟ್ಟು ಒವ್ವೇ ಸಂದೇಹ ಬೊಡ್ಚಿ ಈ ನಿಟ್ಟಿಡು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಪಾರ್ದು ಗೆಂದಾಲೆ. ಕಾಂಗ್ರೆಸ್ ಆಡಳಿತಕ್ಕೆ ಬರೆಯರೆ ಕೈ ಜೋಡಾಲೆ ಪಂಡದು ಸದಾಶಿವಳ್ಳಾಲ್ ಮನವಿ ಮಾಡ್ಕೊಂಡರು. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಅದೇ ರೀತಿ ಹಲವು ಅವರು ಪ್ರಾಮಿಸ್ ಮಾಡಿದ ಯಾವುದೊಂದು ಉದ್ಯೋಗ ನೀಡ್ತೇವೆ ಅಂತ, ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೇವೆ ಯುವಕರಿಗೆ ಅಂತ ಹೇಳಿದ ಪ್ರಧಾನಮಂತ್ರಿಯವರು ಹೇಳಿದ ಮಾತು ಅದು ಇವತ್ತಿನವರೆಗೆ ಈಡೇರಲಿಲ್ಲ. ಅದರ ಬದಲಿಗೆ
ಅವ್ರು ಹೇಳಿದಂಥ 2 ಕೋಟಿ ಆಗಿದ್ರೆ 20 ಕೋಟಿ ಜನರಿಗೆ ಯುವಕರಿಗೆ ಇವತ್ತಿನವರೆಗೆ ಉದ್ಯೋಗ ದೊರಕಬೇಕಿತ್ತು, ಅದು ದೊರಕಲಿಲ್ಲ. ಅದರ ಬದಲಿಗೆ ಇಲ್ಲಿ ಇರ್ತಕ್ಕಂಥ 6 ಕೋಟಿ ಜನರು ಕೆಲಸವನ್ನು ಕಳ್ಕೊಳ್ಳುವಂಥ ವ್ಯವಸ್ಥೆ ಆದದ್ದು. ಅದು ಹೊರತು ಯಾರಿಗೆ ಯುವಕರಿಗೆ ಉದ್ಯೋಗ ದೊರಕಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಈ 6 ಕೋಟಿ ಉದ್ಯೋಗಿ ಹೇಗೆ ಹೋಯಿತು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಯಾವುದ್ಯಾವುದು ಕಾರ್ಖಾನೆಗಳಿದೆ, ಯಾವ್ಯಾವ ಇಂಡಸ್ಟ್ರಿಗಳಿದೆ, ಅದರಲ್ಲಿರ್ತಕ್ಕಂಥ ಉದ್ಯೋಗಿಗಳನ್ನು ಅದನ್ನು ಪ್ರೈವೇಟೈಸೇಷನ್ ಮಾಡೋದರ ಮುಖಾಂತರ ಅದು ಧನಿಗಳಿಗೆ ನೀಡಿ ಇವತ್ತು ಅದರಲ್ಲಿರ್ತಕ್ಕಂಥ ಉದ್ಯೋಗಸ್ಥರು ಉದ್ಯೋಗ ಕಳ್ಕೊಂಡಂಥ ವ್ಯವಸ್ಥೆ ಆಗಿದೆ. ಅದು ಬಿಟ್ಟು ಯಾವುದೇ ಒಂದು ಉದ್ಯೋಗವನ್ನು ಕೊಡಿಸುವಲ್ಲಿ ಕೇಂದ್ರ ಸರ್ಕಾರ ಅವರು ಹೇಳಿದ ಪ್ರಾಮಿಸ್ನಾಗಿ ಮಾಡಲಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿಯವರು ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಯಾವುದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ ಅದನ್ನು ವೀಕನಿಂಗ್ ಮಾಡಿಕೊಂಡು ಅವರ ಮೇಲಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದು ಇಡಿ ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಎಲ್ಲ ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ನೋಟ್ ಬ್ಯಾನ್ ಮಾಡಿ ಏನು ಲಾಭ ಆಗಿದೆ, ಅದರಿಂದ ಜನರಿಗೆ ಏನು ಸಮಸ್ಯೆ ಆಗಿದೆ ಹೊರತು ಸುಮಾರು ನಾವು ತಿಳ್ಕೊಂಡಾಗೆ 130 ಜನ ತೀರ್ಕೊಂಡಿದ್ದಾರೆ. ಇದರ ಬಗ್ಗೆ ಯಾವುದು ಚಕಾರ ಕೂಡ ಇರಲಿಲ್ಲ. ಕೇಂದ್ರ ಸರ್ಕಾರ ಅವರಿಗೆ ಸ್ಪಂದನೆ ಕೂಡ ಮಾಡಲಿಲ್ಲ. ಆಮೇಲೆ ತಾವೆಲ್ಲ ತಿಳಿದಾಗೆ RBI ಗವರ್ನರ್, CBI ಡೈರೆಕ್ಟರ್, ಇಲೆಕ್ಷನ್ ಕಮಿಷನರು ಇವರನ್ನೆಲ್ಲ ಕೆಲವರು ಏಕಾಏಕಿ ಓವರ್ ನೈಟ್ ರಾಜೀನಾಮೆ ಕೊಡುವಂಥ ವ್ಯವಸ್ಥೆ ಆಗಿದೆ. ಇದು ಯಾರಿಂದ, ಯಾಕೆ ಆಯಿತು? ಇದು ಸರ್ಕಾರದ ವೈಫಲ್ಯ ಹೊರತು ಬೇರೆ ಏನಿಲ್ಲ. ಸರ್ಕಾರ ಅವರಿಗೆ ಒತ್ತಡ ಹಾಕಿ ಅವರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡದಿದ್ದಲ್ಲಿ ಅವರ ಮನನೊಂದು ಇದು ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಆಗಿದೆ. ಅದು ಇಲೆಕ್ಷನ್ ಕಮಿಷನ್ ಇರಲಿ, RBI ಗವರ್ನರ್ ಇರಲಿ, ಮತ್ತೆ ಬೇರೆ ಇನ್ಸ್ಟಿಟ್ಯೂಷನ್ಗಳ ಮುಖ್ಯಸ್ಥರು ಹಲವು ಜನ ರಾಜೀನಾಮೆ ಕೊಟ್ಟು ಹೋಗುವಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಿದ ಹೊರತು ಜನರಿಗೆ ನನ್ನ ಲಾಭ ಮಾಡುವಂಥ ದೃಷ್ಟಿಯಲ್ಲಿ ಯಾವುದೂ ಮಾಡಲಿಲ್ಲ. ಅದಲ್ಲದೆ ಅವರು ಹೇಳಿದಂಥ ಯಾವ ಭರವಸೆಗಳಿದೆ, ಜನರಿಗೆ ಕೊಟ್ಟಂತ ಯಾವುದ್ಯಾವುದು ಅಶ್ಯೂರೆನ್ಸ್ ಇದೆ, ಅದು ಕೂಡ ಯಾವುದು ಇಂಪ್ಲಿಮೆಂಟ್ ಆಗಲಿಲ್ಲ. ತಮಗೆ ಗೊತ್ತಿದ್ದಾಗೆ 2008 ನಮ್ಮದೇ ಮಂಗಳೂರು ಜಿಲ್ಲೆ, ಮಂಗಳೂರು ತಾಲೂಕಿನ ಗುರುಪುರದಲ್ಲಿ ಕರ್ನಾಟಕ ಸರ್ಕಾರ 100 ಎಕರೆ ಜಮೀನು ಮಂಜೂರು ಮಾಡಿ ಕೊಟ್ಟು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಅಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಉದ್ಯೋಗ ನಿರ್ಮಿಸುವಂತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಇದರಲ್ಲಿ ಕೇಂದ್ರ ಸರ್ಕಾರದ ಭಗವತ್ ಖೂಬಾ ಮಂತ್ರಿಯವರು ಬಂದಾಗ ಅವರ ಈ ರೀತಿಯ ಇಂಪ್ಲಿಮೆಂಟ್ ಆಗದನ್ನು ನೋಡಿ ಅವರು ಬೇಸರಿಸಿ ಹೋದದ್ದು ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳೇ ಈ ಬಗ್ಗೆ ಅವರ ಅಸಮಾಧಾನ ವ್ಯಕ್ತಪಡಿಸಿ ಹೋಗಿದ್ದಾರೆ. ಸನ್ಮಾನ್ಯ ಆನಂದ್ ಕುಮಾರ್ ಅವರು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಈ ಸ್ಯಾಂಕ್ಷನ್ ಆದಂಥ ಈ ಪ್ರಾಜೆಕ್ಟ್ ಇವತ್ತಿಗೂ ನಮ್ಮ ಜಿಲ್ಲೆಗೆ ಅದನ್ನು ಕಂಪ್ಲೀಟ್ ಒಂದು ಪಿಲ್ಲರ್ ರೇಸ್ ಮಾಡುವಂಥ ಯೋಗ್ಯತೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಮುತುವರ್ಜಿಯಲ್ಲಿ ಆಗುವಂಥ ಕೆಲಸ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ರಾಜ್ಯ ಸರ್ಕಾರದ ಪಾಲುದಾರಿಕೆ ಇದೆ, ರಾಜ್ಯ ಸರ್ಕಾರದ ಇದನ್ನ ಮೊತ್ತವನ್ನು ಕೊಟ್ಟಿದ್ದು, ಸ್ಥಳ ಕೊಟ್ಟಿದೆ ರಾಜ್ಯ ಸರ್ಕಾರ. ಆದ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದರ ಬಗ್ಗೆ ಒಂದು ಚಕಾರ ಯಾರು ಇರಲಿಲ್ಲ. ಇಲ್ಲಿ ಇರ್ತಕ್ಕಂಥ ನಮ್ಮ ಮೊದಲಿನ MP ಅವರು ಇವತ್ತಿನವರೆಗೆ ಅದರ ಬಗ್ಗೆ ಏನು ಹೇಳಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ. ಇನ್ನು ಇವರು ಭರವಸೆಯನ್ನು ಕೊಟ್ಟುಕೊಂಡು ಜನರನ್ನ ಮಂಕು ತೋರಿಸಿಕೊಂಡು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿಕೊಂಡು ಯಾವ ಕೆಲಸ ಕೂಡ ಮಾಡಲಿಲ್ಲ. ಅದೂ ಅಲ್ಲದೆ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿಯನ್ನ ಹಾಕ್ತೇವೆ ಅಂತ ಪ್ರಧಾನಮಂತ್ರಿಯವರೇ ವಾಗ್ದಾನ ಮಾಡಿ ಹೇಳಿಕೊಂಡು ಬಂದಿದ್ದಾರೆ. ಇವತ್ತಿನವರೆಗೆ ಕೂಡ ಒಂದು ಮನುಷ್ಯನ ಖಾತೆಗೆ ಒಂದು ಇದನ್ನ ಹಾಕಲಿಲ್ಲ. ಮೊತ್ತವನ್ನ ಅಕೌಂಟಿಗೆ ಹಾಕುವಂತ ವ್ಯವಸ್ಥೆ ಇವತ್ತಿನವರೆಗೆ ಆಗಲಿಲ್ಲ. ಎಲ್ಲಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, 3 ಪ್ರತಿಷ್ಠಿತ ಬ್ಯಾಂಕ್ಗಳು, ಎಲ್ಲ ಲಾಭದಾಯಕ ಇರ್ತಕ್ಕಂಥ ಬ್ಯಾಂಕ್ಗಳನ್ನ ಇವತ್ತು ಲಾಸ್ ಇರತಕ್ಕಂಥ ಬ್ಯಾಂಕ್ ಆಫ್ ಬರೋಡಕ್ಕೆ ವಿಜಯ ಬ್ಯಾಂಕ್ ಅನ್ನ ಮಾರ್ಪಡಿಸಿಕೊಟ್ಟು, ಅದೇ ರೀತಿ ಇತರ ಬ್ಯಾಂಕ್ಗಳಿಗೆ ಈ ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮರ್ಜಿ ಮಾಡಿಕೊಂಡು, ಅದೇ ರೀತಿ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಕೆನರಾ ಬ್ಯಾಂಕಿಗೆ ಮರ್ಜಿ ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದಂತ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಇವತ್ತು ಮಂಗಮಯ ಮಾಡಿಕೊಂಡು ನಮ್ಮ ಜನರಿಗೆ ದ್ರೋಹ ಮಾಡಿದ್ದಾರೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮುಂದೆ ಇವರಿಗೆ ಅವಕಾಶ ಕೊಟ್ಟರೆ ಯಾವ ರೀತಿಯ ಪರಿಸ್ಥಿತಿಯನ್ನು ಆಡಳಿತ ನಮಗೆ ಸಿಗಬಹುದು, ಇದನ್ನು ನೀವು ಆಲೋಚನೆ ಮಾಡಬೇಕು. ಎಲ್ಲರೂ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಆಡಳಿತ ಬರಲಿಕ್ಕೆ ನಾವೆಲ್ಲ ಮತದಾನ ಮಾಡಬೇಕು ಅಂತ ನಾನು ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಪ್ರಚಾರ ಸಮಿತಿ ಉಳ್ಳಾಲ ಬ್ಲಾಕ್ ಅಧ್ಯಕ್ಷರು ಮುಸ್ತಫಾ ಮಲಾರ್, ಎಐಸಿಸಿ ಅಲ್ಪಸಂಖ್ಯಾತ ವಿಭಾಗದ ವೀಕ್ಷಕರು ಜಾನ್ ಕೆನಡಿ, ಪ್ರಮುಖರು ನೀರಜ್ ಪಾಲ್, ದುರ್ಗಾ ಪ್ರಸಾದ್, ಆರಿಫ್, ಅಭಿಷೇಕ್ ಉಳ್ಳಾಲ್ ಸುದ್ದಿಗೋಷ್ಠಿ ಒಡಿಗೈತಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಇಸ್ಲಾಮಿಕ್ ಭಯೋತ್ಪಾದಕೆ ಜಿಹಾದಿ ಫಯಾಜ್ ಪನ್ಪಿನ ಹಿಡಿದು ವಿದ್ಯಾರ್ಥಿನಿ ನೇಹಾ ಕೊಲೆ ಆದಿತ್ತದು, ಪಚ್ಚಪಗಲ್ಡೆ ನಡತಿನ ಘಟನೆ ಹಿಡಿದು ಜನ ಪೋಡಿದಿದ್ದದು. ಈ ಪ್ರಕರಣನ NIA ತನಿಖೆಗೊಪ್ಪ್ಯಾವಡು ಅತ್ತಂದೆ ಪೊಂಜೋಕ್ಲು ತಂಕ್ಲ ರಕ್ಷಣೆಗಾದ ಪಂಜಾಬದ ಮಾದರಿ ಕಿರುಗತ್ತಿ ಪತ್ತನ ರಾಜ್ಯ ಸರ್ಕಾರ ಅನುಮತಿ ಕೊರಡು ಬಂಡದು VHP ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ ಒತ್ತಾಯಿಸಾದರು. ಕುಡ್ಲಡು ಸುದ್ದಿಗೋಷ್ಠಿ ಈ ವಿಷಯ ತೆರಿಪಾಯಿನ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ ಅವ್ಯತು ವಿದ್ಯಾರ್ಥಿನ ಎದುರುಡೆ ಪಚ್ಚ ಪಗೇಲ್ಗು ವಿದ್ಯಾರ್ಥಿನ ಮಿತ್ತು ದಿಂಜ ಸರ್ತಿ ಚೂರಿ ಪಾರ್ದು ಕೆಡ್ತಿರು. ಈ ಘಟನೆದ ಪಿರೌಡು ಲವ್ ಜಿಹಾದ್ ಕೃತ್ಯ ಉಂಡು ಪನ್ಪಿನ ಅನುಮಾನನು ಪೊನ್ನನ ಅಮ್ಮೇರು ವ್ಯಕ್ತಪಡಿಸಾದಿರು. ಇಂದಿರ್ದು ಫಯಾಜ್ನ ಒಟ್ಟಿಗೆ ನನಲಾತ ಜನಕ್ಲು ಇಜ್ಜಿಂಡ ಒವ್ವಾಂಡಲ ಸಂಘಟನೆದ ಕೈವಾಡ ಉಪ್ಪು ಪನ್ಪಿನ ಅನುಮಾನನು ತೋಜಾಯಿರು. ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿನಿ ನೇಹವನ್ನು ಸುಮಾರು 7-8 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂಥ ಕೃತ್ಯ ಏನಿದೆ, ಇದೊಂದು ಕರ್ನಾಟಕದ ಜನ ಭಯಭೀತರಾಗಿರುವಂತಹ ಒಂದು ಘಟನೆ. ಇದು ಆ ಹುಡುಗಿಯ ತಂದೆ ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಇದೊಂದು ಲವ್ ಜಿಹಾದಿನ ಕೃತ್ಯ, ಈ ಘಟನೆಯ ಹಿಂದೆ ಇನ್ನೂ ಬೇರೆಯವರು ಇದ್ದಾರೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಈ ಕೃತ್ಯದ ಹಿಂದೆ ಇನ್ನೂ ಅವನ ಸ್ನೇಹಿತರಿರ್ಬೋದು, ಇನ್ನು ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳ ಕೈವಾಡ ಇರ್ಬೋದು. ಅದಕ್ಕೋಸ್ಕರ ಈ ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ NIA ಮುಖಾಂತರ ತನಿಖೆ ನಡೆಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಪತ್ರಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಮೊನ್ನೆ ಚುನಾವಣೆಯ ನಂತರ, ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆಗಳು ಇವತ್ತು ನಡೀತಾ ಇದೆ. ರಾಮೇಶ್ವರ ಕೆಫೆಟ್ ಬಾಂಬ್ ಸ್ಫೋಟ, ಬೆಂಗಳೂರದ ಅಂಗಡಿಡ ಹನುಮಾನ್ ಚಾಲಿಸ್ ಪಾರ್ದಿತ್ತಿನ ಹಿಂದೂ ಚವನನ ಮಿತ್ತು ಕೊಲೆ ಯತ್ನ, ರಾಮನವಮಿ ಆಚರಣೆದ ಪೊರ್ತುಡು ರಾಮನ ಘೋಷಣೆ ಪಾಡ್ನೆಗ್ ಹಲ್ಲೆ, ಚೆನ್ನಗಿರಿಟ್ ರಾಮನವಮಿ ಆಚರಣೆಗೆ ಅಡ್ಡಿ, ನಟಿ ಹರ್ಷಿಕಾ ಪೂರ್ಣಚ್ಚ ಬೊಕ್ಕ ಕುಟುಂಬದ ಮಿತ್ತು ಹಲ್ಲೆ, ಯೂಟ್ಯೂಬರ್ಗ್ ಹಲ್ಲೆ ನಡಪಾದ ಕಿರುಕುಳ, ಮುರಣಿ ಚಿಲಿಂಬಿ ದೇವಸ್ಥಾನದ ಕೈತಲು ಚುನಾವಣಾ ಪ್ರಚಾರ ನಡಪೊಂದಿತ್ತಿನ ಪೊರ್ತು ಮುಸ್ಲಿಂ ಗೂಂಡಾಲಿರ್ದು ಶಾಸಕರಿಗೆ ತಡೆ ಪ್ರಕರಣಗಳನ್ನು ಗಮನಿಸಾನಗ ರಾಜ್ಯದ ಇಸ್ಲಾಮಿಕ್ ಆಕ್ರಮಣ ಜಾಸ್ತಿ ಆಗುದುಂಡು. ಕಾಂಗ್ರೆಸ್ದ ತುಗ್ಲಕ್ ದರ್ಬಾರ್ ನಡತೊಂದನ್ನು ಪನ್ಪಿನೆಕ್ ಸಾಕ್ಷಿಯಾತನ್ ಪಣದ ಶರಣ್ ಪಂಪೆಲ್ ತೆರಿಪಾಯರು. ನಮ್ಗೆ ಗೊತ್ತಿರಬಹುದು, 2 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವುದರ ಮುಖಾಂತರ ಪ್ರಾರಂಭಗೊಂಡಂಥ ಈ ಕೃತ್ಯ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ. ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲಿ ಹನುಮಾನ್ ಚಾಲಿಸವನ್ನು ಹಾಕಿದರೆ ಅದನ್ನು ವಿರೋಧಿಸಿ ಆ ಯುವಕನ ಕೊಲೆ ಯತ್ನವನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ರಾಮನವಮಿ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚನವರು ಕನ್ನಡದಲ್ಲಿ ಮಾತಾಡಿದಾರೆಂಬ ಕಾರಣಕ್ಕೋಸ್ಕರ ಅವರು ಮತ್ತು ಅವರ ಕುಟುಂಬದ ಮೇಲೆ ದಾಳಿ ಆಗುತ್ತೆ. ಮೈಸೂರಿನಲ್ಲಿ ಒಬ್ಬ ಯೂಟ್ಯೂಬರ್ನ ಮೇಲೆ ದಾಳಿ ಮಾಡ್ತಾರೆ. ಮೊನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಉಮೇಶ್ ನಾಯಕ್ ಎಂಬಂಥ ಯುವಕನ ಮೇಲೆ ಹಲ್ಲೆ ನಡೆಯುತ್ತೆ. ಮೊನ್ನೆ ಮಂಗಳೂರಿನ ಸಾಯಿ ಮಂದಿರದಲ್ಲಿ
BJPಯವರು ಮತ ಪ್ರಚಾರ ಮಾಡಬೇಕಾದ್ರೆ ಮುಸಲ್ಮಾನ್ ಗೂಂಡಗಳ ಜೊತೆ ಇವತ್ತು ಆ ಮತ ಪ್ರಚಾರವನ್ನು ತಡೆಯುವಂಥ, ಹಲ್ಲೆ ನಡೆಸುವಂಥ, ಗಲಾಟೆ ಮಾಡುವಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮಗೆ ಅನಿಸ್ತಾ ಇದೆ, ರಾಜ್ಯದಲ್ಲಿ ಏನಾದರೂ ತುಘಲಕ್ ದರ್ಬಾರ್ ನಡೀತಾ ಇದೆಯಾ, ಅಥವಾ ಈ ರೀತಿ ನಿರಂತರವಾಗಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗುತ್ತಿರುವುದನ್ನು ಕಂಡ್ರೆ ರಾಜ್ಯದಲ್ಲಿ ಟಿಪ್ಪುವಿನ ಆಡಳಿತ ಇದೆ ಎಂಬಂಥ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಇವತ್ತು ಹೆಣ್ಮಕ್ಕಳ ಸ್ಥಿತಿಯಂತೂ ಭಾಳ ಚಿಂತಾಜನಕವಾಗಿದೆ. ನಿರಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಹೆಣ್ಮಕ್ಕಳ ಹತ್ಯೆ, ಅವರ ಅತ್ಯಾಚಾರ, ಅವರ ಮೇಲೆ ಹಲ್ಲೆ ನಡೆಸುವುದು, ಎಸಿಡಿ ಹಾಕುವುದು, ಈ ರೀತಿ ಘಟನೆಗಳು ಇವತ್ತು ನಿರಂತರವಾಗಿ ಆಗ್ತಾ ಇದೆ. ಇಷ್ಟೆಲ್ಲ ಘಟನೆ ಆದರೂ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮೌನವಾಗಿದೆ. ಈ ಕಾಂಗ್ರೆಸ್ನ ಮೌನ ಇವತ್ತು ಜಿಹಾದಿ ಶಕ್ತಿಗಳಿಗೆ ಬೆಂಬಲವನ್ನು ಕೊಡುವ ರೀತಿಯಲ್ಲಿದೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ಎಲ್ಲ ಘಟನೆಗಳನ್ನು ಬಲವಾಗಿ ಖಂಡಿಸುತ್ತದೆ. HK ಪುರುಷೋತ್ತಮ್, ಭುಜಂಗ ಕುಲಾಲ್, ಶ್ವೇತಾ ಆದ್ಯಪಾಡಿ, ಪ್ರೀತಮ್ ಸುರತ್ಕಲ್, ಪುನೀತ್ ಅತ್ತಾವರ, ಪ್ರದೀಪ್ ಸರಿಪಲ್ಲ, ರವಿ ಅಸೇಗೋಳಿ, ಮನೋಹರ್ ಸುವರ್ಣ ಸುದ್ದಿಗೋಷ್ಠಿ ಒಡಿಗೆಯಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಈ ಸರ್ತಿದ ಲೋಕಸಭಾ ಚುನಾವಣೆಡು ಬಿಜೆಪಿ ಪಕ್ಕ JDS ಮೈತ್ರಿ ಮಲ್ತೊಂದು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾದ ಹೋರಾಟ ಮಲ್ತೊಂದುಂಡು ಪಂಡದು ದಕ್ಷಿಣ ಕನ್ನಡ JDS ಯುವ ಮೋರ್ಚಾದ ಅಕ್ಷತ್ ಸುವರ್ಣ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಈ ಸರ್ತಿದ ಲೋಕಸಭಾ ಚುನಾವಣೆಡು ತಂಕ್ಲಿನ JDS ಪಕ್ಷ ಬಿಜೆಪಿದ ಒಟ್ಟಿಗೆ ಮೈತ್ರಿ ಮಲ್ದೊಂದು ಒಗ್ಗಟ್ಟದ ಚುನಾವಣೆಯನ್ನು ಎದುರಿಸಾವುದುಂಡು. ಅಂಚಾದು ಹಿರಿಯರ್ನ ಆದೇಶ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಬೆಂಬಲ ಕೊಡದು ಅರಣ ಪರವಾದ ಚುನಾವಣಾ ಪ್ರಚಾರ ಮಲ್ಪ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ JDS ಯುವ ಮೋರ್ಚಾ ಅಧ್ಯಕ್ಷರು ಅಕ್ಷತ್ ಸುವರ್ಣ ಸುದ್ದಿಗೋಷ್ಠಿಯಲ್ಲಿ ತೆರಿಪಾಯರು. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ HD ದೇವೇಗೌಡರು ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಒಂದು ದೇಶಕ್ಕಾಗಿ, ಒಂದು ದೇಶದ ಒಂದು ಅಭಿವೃದ್ಧಿ, ದೇಶದ ರಕ್ಷಣೆಗೋಸ್ಕರ ಇವತ್ತು ನಾವು NDA ಮೈತ್ರಿಕೂಟ ಸೇರುವಂಥ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತು ಜಗತ್ತಿನಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ನಾಯಕನಾಗಿ ನಮ್ಮ ನರೇಂದ್ರ ಮೋದಿಯವರು ಇಡೀ ವಿಶ್ವದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಆದ ಕಾರಣ ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಜೊತೆಯಾಗಿ ನಾವು ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರ ಕೈ ಬಲಪಡಿಸುವ ದೃಷ್ಟಿಯಲ್ಲಿ ಹಾಗೂ ಅತಿ ಹೆಚ್ಚು 400 ಸೀಟಿಗಿಂತ ಹೆಚ್ಚವಾಗಿ ನಾವು ಒಂದು ದೇಶದಲ್ಲಿ ಒಂದು MP ಸ್ಥಾನವನ್ನು ಗಳಿಸುವ ಮುಖಾಂತರ ಇವತ್ತು ನಾವೆಲ್ಲರೂ ಜೊತೆಗೂಡಿದ್ದೇವೆ. ಹಾಗೂ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ನಮ್ಮ ದೇಶದ ಗಡಿ ಕಾಯುವಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅವರು ಅವರ ಮನೆ ಮಠ ಎಲ್ಲವನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ಅವರು ಒಂದು ದೇಶದ ಗಡಿ ಕಾಯೋಕ್ಕೆ ಹೋಗಿರ್ತಕ್ಕಂಥ ಒಂದು ಒಳ್ಳೆಯ ಆಲೋಚನೆ ಉದ್ದೇಶದಿಂದ ಕೆಲಸಕ್ಕೆ ಸೇರಿದಂಥದ್ದು. ಅವರು ಈಗ ನಮ್ಮ ಜಿಲ್ಲೆಯ ಒಂದು ಅಭ್ಯರ್ಥಿ ಆಗಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಹಾಗಾಗಿ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಅವರು ಶ್ರಮಿಸಲಿದ್ದಾರೆ. ಹಾಗೂ ಅವರು ಕೂಡ ಒಂದು ಒಳ್ಳೆಯ ವಿದ್ಯಾವಂತರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೆಲ್ಲ ತುಂಬ ವಾಟರ್ ಬೇಸ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಹಾಗೆ ರೆವೆನ್ಯೂ ಬರುವಂಥ ತುಂಬ ಕೆಲಸಗಳನ್ನು ಆಗಲಿಕ್ಕಿದೆ. ಅಂಥದಕ್ಕೆ ಅವರ ಜೊತೆಗೂಡ್ತಾರೆ. ಅವರು ಈ ಕೆಲಸಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ತರ್ತಾರೆ ಅಂತ ಎಂಬ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಯುವ ಘಟಕದಿಂದ ಹಾಗೂ ನಮ್ಮ JDS ಪಕ್ಷದಿಂದ ನಾವು ಅವರ ಕೈಯನ್ನು ಜೋಡಿಸಿದ್ದೇವೆ. ಹಾಗೂ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ನಮ್ಮ ಘಟಕಗಳ ಹಾಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಯುವ ಜನತಾದಳ ಕಾರ್ಯಕರ್ತರು ಅವ್ರ ಜೊತೆಗೆ ನಿಂತು ಅವರ ಒಂದು ದೊಡ್ಡ ಒಂದು ಮತಗಳಿಂದ ಗೆಲ್ಲುವಂತಹ ಕೆಲಸಕ್ಕೆ ನಾವೆಲ್ಲರ ಜೊತೆಗೆ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸುತ್ತೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ವರ್ಮನೆ ವಾರ್ಷಿಕೋತ್ಸವ ಶ್ರೀ ರಾಮನವಮಿ ಉತ್ಸವದ ಅಂಗವಾದ
ಶ್ರೀರಾಮ ತಾರಕ ಜಪಯಜ್ಞ 17 ತಾರೀಕು ಬುಧವಾರ ಕಾಂಡೆ ನಡೆತಂಡು. ಮಾಡೂರು ಸಾಯಿಧಾಮ ಬಡಾವಣೆದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡ್ ವರ್ಮನೆ ವರ್ಷದ ವಾರ್ಷಿಕೋತ್ಸವ ಶ್ರೀ ರಾಮನವಮಿ ಉತ್ಸವ ಬೊಕ್ಕ ಶ್ರೀ ರಕ್ತೇಶ್ವರಿ ಬೊಕ್ಕ ಗುಳಿಗ ದೈವದ ನೇಮೋತ್ಸವದ ಸಂಭ್ರಮಲು 14 ತಾರೀಕು ಅಂಗಾರಿರ್ದು 18 ತಾರೀಕು ಗುರುವಾರ ಮುಟ ನಡೆತಲು. 17 ತಾರೀಕು ಬುಧವಾರ ಕಾಂಡೆ ಶ್ರೀ ರಾಮ ತಾರಕ ಜಪಯಜ್ಞ ನಡೆತಲು. ಪರಮಾತ್ಮ ದೇವರು ಕಿಂಚಿತ್ ತನ್ನ ಮಹಾಪ್ರಭುತ್ವ ಸ್ವೀಕಾರ ನೇರವಾದ ಸಂಪತ್ತಿನ ಮತ್ತು ಈ ಪೂಜಾ ಕೈಂಕರ್ಯಗಳ ಭಾಗ್ಯಾಯ ಅದರ ದೇವನ ಪೂಜೆ ಪುರಸ್ಕಾರ ಕರ್ನಾಟಕ ಭೂದತ್ತರ ಗಿರಿಯಾರ ಕೇಳುತ್ತರ ಪ್ರಸಾದ ಸ್ವೀಕಾರ ಮಾಡುತ್ತರ ಮಾತ್ರ ಪುಷ್ಪಸ್ಥ ಜನ್ಮ ಜಾತಕ ದೋಷ ಮುಕ್ತಿಕಾಲ ಸಂಧಿ ಕಂಟಕಾದೋಷಗಳ ಅಂಚಿತನ ಸಮಸ್ತ ದೋಷ ಮಾತ್ರ ಪರಮಾತ್ಮ ಪರಿಹಾರ ಮಾಡಿಕೊಂಡೆ ಪ್ರಕಾರವಾದ ವಿಶೇಷವಾದ ರಾಮನಾಮದ ವಿಷಯಗಳು ರಾಮದೇವರ ಪೂಜೆ ಮಾಡುತ್ತರ ಅವನಿಗೂ ಸರ್ವಗ್ರಹಾಚಾರ ಹರಿಕೋಶ ಪರಿಹಾರ ಆಗಿದೆ ಎಂದರನಗ ಮಹಾವಿಷ್ಣು ದೇವರ ದಶಾವತಾರ ರಾಮ ಅವತಾರ ಮತ್ಸ್ಯಾವತಾರ ಕೂರ್ಮಾವತಾರ ನರಸಿಂಹಾವತಾರ ವಾಮನಾವತಾರ ಬುದ್ಧಾವತಾರ ಪರಶುರಾಮ ಅವತಾರ ರಾಮಚಂದ್ರ ಅವತಾರ ರಾಮದೇವರೇ ಪೂಜೆ ಮಾಡುತ್ತಾರೆ. ಭಕ್ತರ ಜನ್ಮ ಯಾವುದು ಶ್ರೀ ಆಚಾರ ಅನುದೋಷ ಪರಿಹಾರ ಅವರಿಗೆ ಮುಖೇನವಾದ ವಿಶೇಷವಾದ ರಾಮನವಮಿ ಕೋಟೆಗಾರ ಮಂತ್ರದ ಸದ್ಭಕ್ತಿ ಮಾತ್ರ ಒಟ್ಟು ಸೇರಲು ದೇವರನ್ನ ಪೂಜೆ ನಮಸ್ಕಾರ ಮಾಡುವುದಲ್ಲ ರಣವಿತ್ತುಗಳ ಅಂಚಿತ್ತ ಜನ್ಯ सकलां श्रीमन्नतनारायण समर्पयामि श्रीमन्नतनारायण समर्पयामि श्री रामदेव पद सर्वां रक्षास्यां ಅವಿರ್ದು ಬೊಕ್ಕ ಶ್ರೀ ಶಿರಡಿ ಸಾಯಿಬಾಬಾ ಗುರುಕ್ಲೆಗ್ ಪಂಚಾಮೃತ ಅಭಿಷೇಕ ಸಿಯಾಳ ಅಭಿಷೇಕ ನಡೆತಲು. ಮಧ್ಯಾಹ್ನದ ಅಲಂಕಾರ ಪೂಜೆ ಮಹಾಪೂಜೆ ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನಡೆತಲು.
ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ದ ಗೌರವಾಧ್ಯಕ್ಷರು ಕೆಟಿ ಸ್ವರ್ಣ, ಆಡಳಿತ ಮೊಕ್ತೇಸರರು ಕೆಪಿ ಸುರೇಶ್, ಸೇವಾ ಸಮಿತಿ ಅಧ್ಯಕ್ಷರು ಶಿವಣ್ಣ ಪೂಜಾರ್ ಅಂಚನೆ ಸಂಹಿತ ಮಾತಾ ಪದಾಧಿಕಾರಿಗಳು ಸರ್ವ ಸದಸ್ಯರು ಮುತಾಲಿಕಿಡಿದ್ದಾರೆ. ಮುಖ್ಯದ ಬಂಧುಲೆ ಇಡಕ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕೊರಲ್ 24/7.